ದಲಿತ ನೌಕರೆ ತಂದ ತಿಂಡಿ ಚಾ ಕಾಫಿ ಇವರ ಗಂಟಲಲ್ಲಿ ಇಳಿಯಲ್ವಂತೆ. ನೀನು ಚಾ ತಿಂಡಿ ತಂದ್ರೆ ನಾನು ತಿನ್ನಲ್ಲ ಎಂದು ಜಾತಿಯ ಹೆಸರೆತ್ತಿ ದಲಿತ ನೌಕರರೊಬ್ಬರನ್ನು ಗ್ರಾಮ ಪಂಚಾಯಿತಿಯ ಸದಸ್ಯೆ ನಿಂದಿಸಿರುವ ಘಟನೆ ತಾಲೂಕು ನಿಡಗಲ್ ಹೋಬಳಿಯ ಸಿಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಹರಿಹರಪುರ ಸದಸ್ಯೆ ಅರುಂಧತಿ ನಾಗಲಿಂಗಪ್ಪ ಇವಳ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬಂದಿದ್ದು, ಗ್ರಾಮ ಪಂಚಾಯಿತಿ ಸಭೆಗಳು ನಡೆದಾಗ ನೌಕರೆ ದಲಿತ ಹೆಣ್ಣು ಮಗಳಾದ ದಾಮಸ ಅವರು ಹೋಟೆಲ್ನಿಂದ ತಿಂಡಿ ತಂದು ಕೊಟ್ಟಾಗ ನೀನು ತಂದ ಊಟ ತಿಂಡಿಯನ್ನು ನಾವು ತಿನ್ನುವುದಿಲ್ಲ ಎಂದು ಜಾತಿಯ ಹೆಸರೆತ್ತಿ ಅವಮಾನಿಸಿದ್ದಾಳೆ. ಈ ಗ್ರಾಮ ಪಂಚಾಯಿತಿಯ ಸದಸ್ಯೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದೇ ಅಲ್ಲದೆ ಅವಳ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಎಂಬ ಆಕ್ರೋಶ ಕೂಡ ಕೇಳಿ ಬಂದಿದೆ. ಘಟನೆಯ ಹಿನ್ನೆಲೆ ಏನೆಂದ್ರೆ, ತಾಲೂಕು ನಿಡಗಲ್ ಹೋಬಳಿ ಸಿಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಾರಣ್ಣ ಎಂಬುವವರು 15 ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳನ್ನು ಅಳವಡಿಸಲು ನೇಮಕ ಮಾಡಿಕೊಂಡಿದ್ದರು. ಮಾರಣ್ಣ ಎಂಬುವರು ಕಂಬ ಹತ್ತಿ ಲೈಟ್ ಹಾಕುವ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ಹೊಡೆದು ದಾರುಣವಾಗಿ ಮೃತಪಟ್ಟಿದ್ದರು. ಹೀಗಾಗಿ ಅವರ ಬಡ ಕುಟುಂಬಕ್ಕೆ ಅನುಕಂಪದ ಆಧಾರದಲ್ಲಿ ಕೆಲಸ ನೀಡಲಾಯಿತು. ಮಾರಪ್ಪನವರ ಪತ್ನಿ ಜಯಮ್ಮನವರು ಮಾರಪ್ಪನವರ ಕೆಲಸವನ್ನು ನಿರ್ವಹಿಸಲು ಆರಂಭಿಸಿದರು. 2 ವರ್ಷಗಳ ಹಿಂದೆ ಜಯಮ್ಮನವರಿಗೆ ಅನಾರೋಗ್ಯವಾಗಿದ್ದರಿಂದ ಅವರ ಮಗಳಾದ ದಾಮಸ ಅವರು ಪಂಚಾಯಿತಿ ಅಧ್ಯಕ್ಷರು ಗ್ರಾಮಸ್ಥರ ಒಪ್ಪಿಗೆಯಿಂದಲೇ ಜಯಮ್ಮನವರ ಕೆಲಸವನ್ನು ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸಭೆ ನಡೆದಾಗ ದಾಮಸ ಅವರು ಸದಸ್ಯರಿಗೆ ಹೋಟೆಲ್ನಿಂದ ತಿಂಡಿ ಮತ್ತು ಕಾಫಿ ಊಟ ತರುತ್ತಿದ್ದರು. ಆದರೆ ಅರುಂಧತಿ ನಾಗಲಿಂಗಪ್ಪ ಅವಳು ದಾಮಸ ಅವರಿಗೆ ಜಾತಿ ನಿಂದನೆ ಮಾಡಿ ಮನಸ್ಸಿಗೆ ಆಘಾತವನ್ನುಂಟು ಮಾಡಿದ್ದಾಳೆ. ಜಾತಿಯ ಭೇದವನ್ನು ತಲೆಯಲ್ಲಿ ತುಂಬಿಕೊಂಡವರು ಅಸ್ಪೃಶ್ಯತೆಯನ್ನು ಪ್ರತಿಪಾದಿಸುವವರು ಸದಸ್ಯರಾಗಿದ್ದು, ಸಂವಿಧಾನದ ವಿರುದ್ಧ ಮನಸ್ಥಿತಿಯವರು ಸದಸ್ಯರಾಗಲು ಅನರ್ಹರು. ಅವರ ಸದಸ್ಯತ್ವ ರದ್ದುಪಡಿಸಬೇಕು ಎಂಬ ಆಕ್ರೋಶ ಕೇಳಿ ಬಂದಿದೆ. ಘಟನೆಯ ಸಂಬಂಧ ಡಿಎಸ್ಎಸ್ ಸಂಚಾಲಕರಾದ ಹನುಮಂತರಾಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದು, ಜಾತಿ ನಿಂದನೆ ಮಾಡಿದವಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಅಂತವರ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ಅಣ್ಣ, ನಾವು ಸಿಕೆಪುರ ಗ್ರಾಮ ಪಂಚಾಯತಿಗೆ ಜಯಮ್ಮ ಜವಾನ್ರು ಅಂತೇಳಿ ನಮ್ಮ ಅಮ್ಮನ ಕೆಲಸನೇ ನಾನು ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಆರೋಗ್ಯ ಸರಿ ಇಲ್ಲ, ಅದಕ್ಕೋಸ್ಕರ ನನಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ 2 ವರ್ಷದಿಂದ. 2 ವರ್ಷದಿಂದನೂ ಜಾಸ್ತಿ ಓಡಾಡೋ ಪರಿಸ್ಥಿತಿನೂ ಇಲ್ಲ, ಕುತ್ಕೊಂಬೋ ಪರಿಸ್ಥಿತಿನೂ ಇಲ್ಲ ನಮ್ಮ ಅಮ್ಮನಿಗೆ. ಹಂಗಾಗಿ ಏನಾದರೂ ಈ ಮೀಟಿಂಗು ಅಥವಾ ಏನಾದರೂ ಎಲೆಕ್ಷನ್ಗಳು ಅಥವಾ ಏನಾದರೂ ಆದರೆ ನಾನು ಊಟಕ್ಕೆ ಇಕ್ಕಂಗಿಲ್ಲ, ನೀರು ಕೊಡೋಂಗಿಲ್ಲ. ಏನಿದ್ರು ನಮ್ದೇನಿದ್ರು ಅಲ್ಲಿ ಎಲೆ ಬಾಚ ಕೆಲಸ ಬಿಟ್ಟರೆ ನಾವು ಕಾಫಿ ಕುಡಿಯಲ್ಲ ನನ್ನ ಹತ್ರ. ಆಮೇಲೆ ನೀರು ಸಮೇತ ಕುಡಿಯೋದಿಲ್ಲ. ಅಷ್ಟು SC ಹುಡುಗಿ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಎದ್ದು ಅದೇ ಹೋಗ್ತಾರಲ್ಲ ಕುತ್ಕೊಂಡಿರೋ ಸಮೇತ. ಆ ಥರ ಎಲ್ಲ ಇದನ್ನು ಮಾಡ್ತಾರಣ್ಣ. ಇದು ಹರಿಹರಪುರ ಅರುಂಧತಿ ನಾಗಲಿಂಗಪ್ಪ ಅಣ್ಣ ಅಂತೇಳಿ. ಅವ್ರು ಏನಾಗಿದಾರಲ್ಲಿ? ಅಣ್ಣ ಮೆಂಬರ್ ಅಣ್ಣ. ಜಾಸ್ತಿ ಎಲ್ಲಮ್ಮ ಹುಷಾರಿಲ್ಲ ನಮ್ಮ ಅಮ್ಮಂಗೆ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಕಾಲುಗಳು ಹಿಂಗೆ ಆಗ್ತಾ ಇರ್ತವೆ. ಕಿಡ್ನಿ ಪ್ರಾಬ್ಲಮ್ಮು, ಶುಗರು, ಬರೀ 3 ಪಾಯಿಂಟ್ ಬ್ಲಡ್ ಐತೆ. ಅಮ್ಮ ಕುತ್ಕೊಳ್ಳೋಕ್ಕಲ್ಲ, ರೆಸ್ಟ್ ಬೇಕು ಆ ಅಮ್ಮಂಗೆ ಹಂಗಂತ ಹೇಳೋರು ಡಾಕ್ಟ್ರು. ರೆಸ್ಟ್ ಮಾಡಮ್ಮ ಅಂತೇಳಿ. ಕುತ್ಕೊಳ್ಳೋಕ್ಕೂ ಆಗಲ್ಲ, ಅದು ಕಾಲು ಓಡಾಡೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಐತೆ ನಮ್ಮ ಅಮ್ಮಂದು. ಗ್ರಾಮಸ್ಥರ ಒಪ್ಪಿಗೆಯಿಂದನೇ ಬಡವರು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳವ್ರೆ. ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮನ ಆರೋಗ್ಯ ತೀರ ಸರಿ ಇಲ್ಲಣ್ಣ. ಆ ಅಮ್ಮಗೆ ಬರೀ ಓಡಾಡೋಕ್ಕೆಲ್ಲ ಕುತ್ಕೊಳ್ಳೋಕ್ಕೆ ಅಂತ ಸ್ಥಿತಿ ಇಲ್ಲ ನಮ್ಮ ಅಮ್ಮಂಗೆ. ಹಂಗಾಗಿ ನಾನೇ ಎಲ್ಲನ ನಿಭಾಯಿಸ್ತಿದ್ದೀನಿ ಅಣ್ಣ. ಅಮ್ಮನ ನೋಡ್ಕೊಂಡು ಮನೆ ಕಡೆ ನೋಡ್ಕೊಂಡು ಹಾಸ್ಪಿಟ್ಲಿಗೆ ಸಮೇತ ಎಲ್ಲ ನಾನೇ ತೋರಿಸ್ಕೊಂಡು ಒದ್ದಾಡ್ತಾ ಇದ್ದೀನಿ ಒಬ್ಳೇ. ಸುಮಾರು ಅದು ಯಾಕಂದರೆ ಇವತ್ತಿನ ದಿವಸ ಈ ಗ್ರಾಮ ಪಂಚಾಯತಿಯಲ್ಲಿ ಜವಾನಾಗಿ ಕೆಲಸ ಮಾಡ್ತಾಯಿತ್ತು. ಜವಾನಾಗಿ ಕೆಲಸ ಮಾಡೋದ್ರಿಂದ ಆಯಮ್ಗೆ ಆರೋಗ್ಯದ ಪರಿಸ್ಥಿತಿ. ಜಯಮ್ಮ ಲೇಟ್ ಮಾರಪ್ಪ ಅಂತ ಆಯಮ್ಮನ ಆರೋಗ್ಯ ಸರಿ ಇಲ್ಲದೆ ಆಯಮ್ಗೆ ಕಿಡ್ನಿ ಫೇಲ್ಯೂರ್ ಆಗಿ ಮಾರಣ್ಣ ಎಂಬವರು ಗ್ರಾಮ ಪಂಚಾಯತಿಯಲ್ಲಿ ಲೈನ್ಮ್ಯಾನ್ ಅಂದರೆ ಬಲ್ಪುಳ ಹಾಕೋ ಕೆಲಸ ಮಾಡ್ತಾಯಿದ್ರು. ಅವರು ಬಲ್ಪುಳ ಹಾಕೋ ಸಮಯದಲ್ಲಿ ಕರೆಂಟ್ ಕಂಬದ ಮೇಲಿನಿಂದ ಬಿದ್ದುಬಿಟ್ಟು ಸತ್ತೋಗಿದ್ರು. ಸತ್ತೋದ ಮೇಲೆ ಅನುಕಂಪದ ಆಧಾರದ ಮೇಲೆ ಆಯಮ್ಗೆ ಜಯಮ್ಮ ಎಂಬವ್ರಿಗೆ ಜವಾನ್ ಕೆಲಸ ನಾವೆಲ್ಲ ಗ್ರಾಮಸ್ಥರು ಮತ್ತು ಮೆಂಬರ್ಗಳು ಮತ್ತು ಆನಂದರವ್ರ ಮುಖಾಂತರ ಕೆಲಸ ಕೊಡಿಸಿದ್ವಿ. ಆನಂದಪ್ಪ ಸ್ವಾಮಿ ಅವ್ರು ಹೇಳಿ ಆ ಕೆಲಸ ಕೊಡಿಸಿ ಆಯಮ್ಮ ಕೆಲಸ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾಯಿದ್ದು ಜವಾನ್ ಕೆಲಸ.
ಆದರೆ ಆಯಮ್ಗೆ ಇಲ್ಲಿಗೆ 2 ವರ್ಷದಂತೆ ಆಯಮ್ಗೆ ಕಿಡ್ನಿ ಫೇಲ್ಯೂರ್ ಆಗಿ ಶುಗರು BP ರೈಸ್ ಆಗಿ ಕಾಲು ಬಾವು ಬಂದು ಆಯಮ್ಗೆ ನಡೆಯೋ ಪರಿಸ್ಥಿತಿ ಇಲ್ಲದೆ ಕಾರಣ ಕೆಲಸಕ್ಕೆ ಹೋಗೋಕೆ ಆಗ್ತಾಯಿಲ್ಲ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಮಗಳೇ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಕೆಲವು ಮೆಂಬರ್ಗಳು ಸೇರಿ ತಾಯಿ ಕೆಲಸನೇ ಮಗಳು ಮಾಡ್ಕೊಂಡು ಹೋಗಲಿ ಎಂಬ ಒಂದು ಉದ್ದೇಶದಿಂದ ಎಮ್ಮನ ಥಾಮಸ್ ಅನ್ನೋ ಹುಡುಗಿನ ಹೆಣ್ಮಗಳನ್ನ ಜಯಮ್ಮನ ಮಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಜವಾನ್ ಕೆಲಸ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಕೆಲವು ಮೆಂಬರ್ಗಳು ಯಾರು ಅರುಂಧತಿ ನಾಗಲಿಂಗಪ್ಪ ಅಂತವರು ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲಿ ಜಾತಿ ವ್ಯವಸ್ಥೆ ಜಾತಿ ಭೇದ ಮಾಡ್ತಾಯಿದ್ದಾರೆ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ನೌಕರರು ಏನಾದರೂ ಹೋಟ್ಲಿಂದ ಕಾಫಿನೋ ಊಟನೋ ತಿಂಡಿನೋ ತರಿಸಿದಾಗ ಆ ಹುಡುಗಿ ಒಲೆಯರ್ ಹುಡುಗಿ, ಆ ಹುಡುಗಿ ಕೈಯಲ್ಲಿ ತಿಂಬಲ್ಲ, ನಾವು ಆ ಹುಡುಗಿನ ಕೂಟೆ ತರಿಸ್ಬೇಡ್ರಿ ಅಂತಂದು ಹೇಳಿ ಖಡಾಖಂಡಿತವಾಗಿ ಹೇಳಿ ಜಾತಿ ವ್ಯವಸ್ಥೆಯನ್ನು ಜಾತಿನ ಅಲ್ಲಿ ತಾಂಡವಾಡಿಸ್ತಾ ಇದ್ದಾರೆ. ಅದರಿಂದ ಕಾವಂದರು ಎಲ್ಲ ಮೇಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಟ್ಟು ಆ ಬಡ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು, ಈ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕು. ಮತ್ತು ಈಗಿನ ಪರಿಸ್ಥಿತಿ ಏನಂದರೆ ಆ ಥಾಮಸ್ ಎಂಬ ಹೆಣ್ಮಗಳು ಕೆಲಸ ಮಾಡೋದ್ರಿಂದ ಅವ್ರ ತಾಯಿ ಮತ್ತು ಅವ್ರ ಅಜ್ಜಿ ಮತ್ತು ಒಂದು ಚಿಕ್ಕ ಮಗು ಮತ್ತು ಗಂಡ ಒಂದು ಸಂಸಾರ ನಿರ್ವಹಣೆ ಮಾಡ್ತಾಯಿದ್ದಾರೆ. ಅದರಿಂದ ಈ ಒಂದು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಮತ್ತು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು. ಇನ್ನು ಮುಂದೆ ಇಂಥ ಮೆಂಬರ್ಗಳು ಏನಾದರೂ ಇಂತಹ ಜಾತಿ ವ್ಯವಸ್ಥೆ ಮಾಡಿದಾಗ ಅವರು ಸದಸ್ಯತ್ವನೇ ರದ್ದು ಮಾಡಬೇಕು ಅಂತಂದು ಹೇಳ್ಬಿಟ್ಟು ನಾನು ಮೇಲಧಿಕಾರಿಗಳಿಗೂ ಮತ್ತು ಏನು ಈ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇಒ ಅವ್ರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ AC ಅವ್ರಿಗೂ ಒಂದು ಮನವಿ ಮಾಡ್ತಾಯಿದ್ದೀವಿ. ಮತ್ತು ಪಂಚಾಯತಿ PDO ಅವ್ರಿಗೂ ಸಹ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಈ ಒಂದು ಜಾತಿ ವ್ಯವಸ್ಥೆ ಈ ಮೆಂಬರ್ಗಳು ಯಾರು ಮಾಡ್ತಾರೋ ಅವ್ರನ್ನ ಸದಸ್ಯತ್ವ ರದ್ದು ಮಾಡ್ಬೇಕಂತ ಈ ಸಂದರ್ಭದಾಗ ನಾನು ಕೇಳ್ತಾ ಆ ಹೆಣ್ಮಗಳಿಗೆ ನ್ಯಾಯ ಕೊಡಬೇಕು ಅಂತಂದು ಹೇಳ್ಬಿಟ್ಟು ನಾನು ಪತ್ರಿಕಾ ಮಾಧ್ಯಮದವ್ರನ್ನ ಕೇಳ್ತಾ ಇದ್ದೀನಿ.